ಮಾಹೆವಿವಿ ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಸಹಯೋಗದಲ್ಲಿ 4ನೇ ಆವೃತ್ತಿಯ ಮಣಿಪಾಲ ಮ್ಯಾರಥಾನ್ ಸ್ಪರ್ಧೆ ಫೆಬ್ರವರಿ 9ರಂದು ನಡೆಯಲಿದೆ ಅಂತ ಡಾಕ್ಟರ್ ವಿನೋದ್ ನಾಯಕ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಇದೇ ಮೊದಲ ಬಾರಿಗೆ 42 ಕಿಲೋಮೀಟರ್ ಪೂರ್ಣ ಪ್ರಮಾಣದ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿದೆ. ಜೊತೆಗೆ ಇತರ ವಿಭಾಗದ ಮ್ಯಾರಥಾನ್ ಕೂಡ ನಡೆಯಲಿದೆ. ಅಂಗಾಂಗ ದಾನದ ಮಹತ್ವವನ್ನು ಸಾರುವ ಉದ್ದೇಶವನ್ನು ಇಟ್ಟುಕೊಂಡು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮಣಿಪಾಲ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನ ಮುಂಭಾಗದಲ್ಲಿ ಫೆಬ್ರವರಿ 9ರಂದು ಬೆಳಗ್ಗೆ 5:15ಕ್ಕೆ ಐಸಿಐಸಿಐಯ ವೆಲ್ ಮ್ಯಾನೇಜ್ಮೆಂಟ್ ಹೆಡ್ ಗಿರೀಶ್ ಸೆಹಗಲ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. 42 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ 75 ಮಂದಿ 21 ಕಿಲೋಮೀಟರ್ನಲ್ಲಿ, 300 ಮಂದಿ 10 ಕಿಲೋಮೀಟರ್, 800 ಮಂದಿ 5 ಕಿಲೋಮೀಟರ್ ಮತ್ತು 1100 ಮಂದಿ 3 ಕಿಲೋಮೀಟರ್ ಹವ್ಯಾಸಿಗರ ಓಟದಲ್ಲಿ 7000 ಮಂದಿ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ನೀಡಿದರು. 75 participants have registered for the full marathon. We have 300 participants registered for the half marathon. We have 600 registrations for the 10 kilometer run and 1100 registrations for the 5 kilometer run. And the 3K run will see more than 7,000 participants running. And we've all made all adequate arrangements to see to it that the event is conducted smoothly, like medical arrangements, that there will be screening of the medical screening for full marathon runners. Full marathon runners. There will be a pre-run screening for the full marathon participants, so that anybody prone to develop any problems can be screened at an early stage.